ವಿಟ್ಲದ ಕುಲಾಲ ಸಂಘದ 20ನೇ ವರ್ಷದ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು ವಾರ್ಷಿಕೋತ್ಸವ ಕಾರ್ಯಕ್ರಮ ವಿಟ್ಲ ಸಮುದಾಯ ಆರೋಗ್ಯ ಕೇಂದ್ರದ ಸಮೀಪದ ಸಂಘದ ನಿವೇಶನದಲ್ಲಿ ನಡೆಯಿತು. ಸಾಹಿತಿ ಆನಂದ್ ಪಂಚನ್ ಅವರು ಮಾತನಾಡಿ, ಕರ್ನಾಟಕದ ಮಾಸೂರು ಎಂಬಲ್ಲಿ ಹುಟ್ಟಿದ ಸರ್ವಜ್ಞ ಕುಂಬಾರ ಕುಟುಂಬದವರು ಎಂಬುದಕ್ಕೆ ಹಲವಾರು ದಾಖಲೆಗಳಿವೆ. ಈಗ ಬೇರೆ ಜನಾಂಗದವರು ನಮ್ಮ ಕುಲದವರು ಎಂದು ಹೇಳಿಕೊಳ್ಳುತ್ತಿದ್ದಾರೆ. ಈ ಬಗ್ಗೆ ರಾಜ್ಯ ವ್ಯಾಪ್ತಿಯಲ್ಲಿ ಸಂಘಟನೆ ಮಾಡಲಾಗುತ್ತಿದ್ದು, ಕೆಲವೇ ಸಮಯದಲ್ಲಿ ಸ್ಪಷ್ಟ ಉತ್ತರ ಸಿಗಲಿದೆ ಎಂದು ಹೇಳಿದ್ರು. ವಿರುದ್ಧ ರೀತಿಯಲ್ಲಿ ಹೇಳುತ್ತಿದ್ರೆ ಆ ಹುಡುಗ ಅವನು ಕೆಟ್ಟವನು, ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ ಅವನು ಇನ್ನೂ ಕೂಡ ಕೆಳಗಡೆ ಹೋಗ್ತಾನೆ ಇರ್ತಾನೆ. ಅದಕ್ಕೆ ಹೆತ್ತವರಾದ ನಾವುಗಳು ಕೂಡ ಯಾವತ್ತೂ ನಮ್ಮ ಮಕ್ಕಳನ್ನಾಗಲಿ ನಾವು ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ ಅವರು ಪುನಃ ಪ್ರಯೋಜನ ಇಲ್ಲದ ಆ ರೀತಿಯಲ್ಲಿ ವರ್ತಿಸ್ತಾರೆ ಹೊರತಾಗಿ ಅವರು ನೀನು ಒಳ್ಳೇದಿದ್ದೀನಿ, ನಿನಗೆ ಆ ಒಂದು ಶಕ್ತಿ ಇದೆ, ನೀನು ಒಳ್ಳೇದಾಗತ್ತೀನಿ ಅಂತ ಹೇಳಿದ್ರು ಆ ಭಾವನೆ ಸಕಾರಾತ್ಮಕವಾಗಿ ನಾವು ಅವರಿಗೆ ಸಲಹೆ ಸೂಚನೆ ಮಾರ್ಗದರ್ಶನ ನೀಡಿದಾಗ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗೌರವ್ ಧನುಷ್ ಕುಲಾಲ್ ಅವರನ್ನ ಇದೇ ವೇಳೆ ಸನ್ಮಾನಿಸಲಾಯಿತು. ವಿದ್ಯಾರ್ಥಿ ವೇತನ ವಿತರಣೆ ಮಾಡಲಾಯಿತು. ವಿವಿಧ ಆಟೋಟಗಳ ಬಹುಮಾನವನ್ನ ವಿತರಿಸಲಾಯಿತು. ವಿಟ್ಲ ಕುಲಾಲ ಸಂಘದ ಅಧ್ಯಕ್ಷ ದಿವಾಕರ್ ಕೋಡಿ ವಿಟ್ಲ, ಕದ್ರಿ ಐಟಿಐ ಪ್ರಾಂಶುಪಾಲ ಗಿರ್ಧರ್ ಸಾಲ್ಯಾನ್, ಸಮಾಜ ಸೇವಾ ಸಹಕಾರಿ ಬ್ಯಾಂಕ್ ಪುಂಜಾಲ್ಕಟೆ ಶಾಖಾ ವ್ಯವಸ್ಥಾಪಕಿ ಕಮಲಾ, ಕಾರ್ಯದರ್ಶಿಗಳಾದ ಸುರೇಶ್ ಕುಲಾಲ್ ವಿಟ್ಲ, ಕಟ್ಟಡ ನಿರ್ಮಾಣ ವಸತಿ ಅಧ್ಯಕ್ಷ ರಮನಾಥ ವಿಟ್ಲ, ಸುಚಿತ್ರ ರಮನಾಥ್ ವಿಟ್ಲ, ಕುಲಾಲ ಸಂಘದ ಸದಸ್ಯ ನಾರಾಯಣ ಮೂಲ್ಯ ಪುಣಚ, ರೇವತಿ ರವೀಂದ್ರ, ಕುಲಾಲ ಮಹಿಳಾ ಘಟಕದ ಅಧ್ಯಕ್ಷ ಉಷಾ ವಸಂತ ಐರಂಬು, ಅರುಣಾಕರ, ಬೆಳ್ತಂಗಡಿ ಗ್ರಾಮೀಣ ಶ್ರೇಷ್ಠತಾ ಕೇಂದ್ರದ ಉಪನ್ಯಾಸಕ ಬಾಲಕೃಷ್ಣ ಕುಲಾಲ್ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.